ಆಟಿ ತಿಂಗಳಲ್ಲಿ ರೋಗ ರುಜಿನಗಳನ್ನು ಓಡಿಸಲು ಆಟಿಕಳಿಂಜ ಮನೆಮನೆಗೆ ಬರುವ ಸಂಪ್ರದಾಯ ತುಳುನಾಡಿನ ವಿಶೇಷತೆ. ಇಂದು ಆಟಿಕಳಿಂಜ ಮನೆಮನೆಗೆ ಬರುವ ಸಂಪ್ರದಾಯ ಕೆಲವೊಂದು ಗ್ರಾಮಗಳಿಗೆ ಸೀಮಿತವಾಗಿ ಮಾತ್ರ ಉಳ್ಕೊಂಡಿದೆ. ಅಂತಹುದೇ ಒಂದು ತುಳುನಾಡ ಆಚರಣೆಯಾದ ಮಾಯದ ಕನ್ಯಾಪು ಎಂಬ ಪರಂಪರೆ ಕೂಡ ಇಂದು ನಶಿಸಿ ಹೋಗಿದೆ. ಬೇಸಿಗೆಯ ಕಾಲದ ಆರಂಭದಲ್ಲಿ ತುಳು ಮಾಸವಾದ ಮಾಯಿ ತಿಂಗಳಲ್ಲಿ ಈ ಮಾಯದ ಕನ್ಯಾಪು ಮನೆಮನೆಗೆ ಬರುವ ಪದ್ಧತಿ ಹಿಂದಿನಿಂದಲೂ ಇತ್ತು. ಆದರೆ ಕಾಲ ಬದಲಾದಂತೆ ಈ ಆಚರಣೆ ನಿಂತು ಹೋಗಿದೆಯಾದರೂ ಇಂದು ಕೇರಳ ಕರ್ನಾಟಕ ಗಡಿ ಭಾಗದ ಪೆರ್ಲದಲ್ಲಿ ಈ ಆಚರಣೆ ಉಳ್ಕೊಂಡಿದೆ. ಕೊರಗ ಹಾಗೂ ಕನ್ಯಾಪು ವೇಷಧಾರಿಗಳು ಮನೆಮನೆಗೆ ಬಂದು 10 ನಿಮಿಷಗಳ ಕಾಲ ನರ್ತಿಸಿ ಸಂಧ್ಯೆಯನ್ನು ಹೇಳುವ ಮೂಲಕ ಮಾರಿಯನ್ನು ಓಡಿಸುತ್ತಾರೆ ಎಂಬುದು ಈ ಆಚರಣೆಯ ಹಿಂದಿನ ರಹಸ್ಯ. ಮಾಯಿ ಮಾಸದ 30 ದಿನಗಳಲ್ಲಿ ಮಾಯದ ಕನ್ಯಾಪು ಜಾತಿ ಧರ್ಮದ ಹಂಗಿಲ್ಲದೆ ಎಲ್ಲರ ಮನೆಗೂ ಭೇಟಿ ನೀಡುತ್ತೆ. ಇದು ತುಳುನಾಡಿನ ಕೋಮು ಸಾಮರಸ್ಯ ಹಾಗೂ ಆಳವಾಗಿ ಬೇರೂರಿರುವ ಸಾಂಸ್ಕೃತಿಕ ಪರಂಪರೆ ಕೂಡ ಹೌದು. ತಲೆಮಾರುಗಳಿಂದ ಈ ಆಚರಣೆಯನ್ನ ಸಂರಕ್ಷಿಸಿಕೊಂಡು ಬಂದಿರುವ ಪುಟ್ಟ ಕಂಡಿಗೆ ಎಂಬವರು ಇದನ್ನ ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬೇಕು ಎಂಬ ಉದ್ದೇಶ ಇಟ್ಕೊಂಡಿದ್ದಾರೆ. ಹೀಗಾಗಿ ಮಾಯಿ ತಿಂಗಳಲ್ಲಿ 4 ಗ್ರಾಮಗಳಲ್ಲಿ ತಿರುಗಾಡಿ ಮನೆ ಮನೆಗೂ ಹೋಗಿ ಈ ಮಾಯದ ಕನ್ಯಾಪು ನರ್ತನ ನಡೆಸಲಾಗ್ತಾ ಇದೆ. ಆಟಿ ತಿಂಗಳು ಆಟಿಗಳಂಜೆ ಬತ್ತಲೆಕೊಂಡು ಸೋನ ತಿಂಗಳು ಸೋನ ಜೋಗಿ ಬತ್ತಲೆಕೊಂಡು ಮಾಯ್ದ ತಿಂಗಳು ಕನ್ಯಾಪು ಮಾಯಿ ತಿಂಗಳು ಮಾಯಿ ಪೊನಿ ಪೋದು ಪೊನಿತ ಸಂಕ್ರಾಂತಿ ಕರೆದು ಮಾಯ್ದ ಸಂಕ್ರಾಂತಿ ಬತ್ತು ಒಟ್ಟಿಗೆ ಅಂಕಲ ಶುರು ಅನ್ಬೋದು ಒಂಜಿ ತಿಂಗಳು ಪೋಳಿ ಪೋಪುನ ದಾಯಿ ಪೋಪುನ ಈ ಆಟಿ ತಿಂಗಳ್ದ ಆಟಿ ತಿಂಗಳು ಆಟಿಗಳಂಜೆ ಉಂಡದೆ అయినా లెక్కనే ఇందులో నుంచి మారి ఊరిద మారిని నీకులంచిన పద్ధతి ఈ కన్యాపుల ಆಟಿ ತಿಂಗಳು ನಮ್ಮ ಆಟಿಗಳಂಜಿ ಆ ಸಮಯ ಹಿಡಿತನ ಬೆಣ್ಣೆ ಬೇಸಾಯ ಮುಗಿದು ವಾರಿತ್ತ ಒಂಜಿ ಕಡೆಗಾನ ಒಂಜಿ ಆಹಾರ ಕೂಡ ಪನಿ ಕೊರತೆ ನಾವು ಅಂಚಿನ ಹೊಂದಬಿಟ್ಟು ಕೆಲವೊಂಜಿ ಐತ ಪದ್ಧತಿ ಉನ್ನದು ಅಂಚಿನ ಇಂದುಲ ಅಂಚಿನ ಸುಗ್ಗಿದ ಬೆನ್ನಿದ ಒಂಜಿ 2 ತಿಂಗಳು ಆಂಡು ಸುಗ್ಗಿ ಬಿತ್ತದು ಸುಗ್ಗಿ ಬಿತ್ತನಾಗ ಮಾಂತರೆಗಳ ಕೆಲವು ವರ್ಷ ಈ ಸಂದರ್ಭಡು ಪಣಿದು ಪಣವು ದಾಡತ್ತೇನೆ ಆರ್ಥಿಕವಾದ ಕೆಲವು ಸಂದರ್ಭಡು ವ್ಯತ್ಯಾಸ ಉಂಟು ಆ ಸಮಯ ಹಿಡ್ಕೊಂಡ ಕೆಲಸ ಮಾಡ್ತದೆ ಒಂಜಿ ಕರೆಕ್ಟೇ ದೊಂಬು ಸುಗ್ಗಿಲ ಮಾಯಿಲ ಒಟ್ಟಿಗೆ ದೊಂಬುದ ಸಂಗತಿಲ ಪಡು ಆ ದೊಂಬುದ ಪೆಟ್ಟಿಡು ಕೆಲಸ ಮಾಡ್ತ ಕೆಲವರಿಗೆ ಭಯಂಕರ ಆಯಾಸಾಪನು ಆಯಾಸಾಪನ ಸಮಯಡು ಇಂಚಿನ ಒಂಜಿ ರಾತ್ರಿ ಅದು ಬರ್ತದೆ ಇಂಚಿನ ಒಂಜಿ ಕನ್ಯಾಪು ಬರ್ತದೆ ಮನೋರಂಜನೆ ಎಲ್ಲ ಅಕಲೆ ತಿಕ್ಕೊಂಡು ಕನ್ಯಾಪು ಮಾಯ್ದ ಕನ್ಯಾಪು ಒಂಜಿ ಕನ್ಯಾಪು ಸ್ತ್ರೀ അതിന് ഒട്ടിಗೆ ಒಂಜಿ ಹಾಸ್ಯ ಪಾತ್ರ ಆವದು ಒಂಜಿ ತಿಳಿಪವನ ಅಂಚಿನ ಒಂಜಿ അതിന് ಕೊರಗೇನು ಅಂತಾರೆ ಅಂಚೆ ಬಂದಾಗ ನಮಗೂ ಕೆಲಸ ಮಾಡ್ತದೆ ಕೆಲವು ಜನ ಕಂಡಬಟ್ಟೆ ಬಚ್ಚಿದು ಬರೋದು ಅಪ್ಪ ಈ ಸಂದರ್ಭದ ಒಂದು ಕನ್ಯಾಪು ಬರ್ಪಣೆ ಮಾಡ ರಾತ್ರಿ ಆಟಿಗಳಂಜೆ ಪಗೆಲು ಹೋಗ್ಪುಂಡ ಈ ಕನ್ಯಾಪು ರಾತ್ರಿ ಹೋಗ್ಪುಣ ಇಂಚೆ ರಾತ್ರಿ ಹೋಗ್ತು ಪುನಃ ರಾತ್ರಿ ಹಿಡಿದು 6 ಗಂಟೆ 7 ಗಂಟೆಗೆ ಶುರು ಮಾಡ್ತದ ಕಾಂಡೆ 6 ಗಂಟೆ ಮುಟ್ಟಾಲ ಪೋಪುಣ ಉಂಟು.